ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ವಿರೋಧಿಸಿ ಬಿಸಿ ರೋಡ್ನಲ್ಲಿ ಹೆದ್ದಾರಿ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು. ಕೃಷಿ ಮಸೂದೆಗಳನ್ನು ವಿರೋಧಿಸಿ ದೆಹಲಿಯ ಹೊರವಲಯದಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ಇಂದಿಗೆ 4 ತಿಂಗಳು ಪೂರೈಸಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಭಾರತ್ ಬಂದ್ಗೆ ಕರೆ ನೀಡಿದ್ದು, ಇದರ ಪ್ರಯುಕ್ತ ದಕ್ಷಿಣ ಕನ್ನಡ ರೈತ, ದಲಿತ, ಕಾರ್ಮಿಕ, ಜನಪರ ಚಳವಳಿಗಳ ಒಕ್ಕೂಟದಿಂದ ಬಿಸಿ ರೋಡ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಚ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 1 ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಇವತ್ತು ಎಲ್ಲರೂ ಮಾತಾಡ್ತಾರೆ, ರೈತರ ಸಾಲ ಮನ್ನಾ ಮಾಡಿದರೆ ಖಜಾನೆ ಖಾಲಿ ಆಗ್ತದೆ, ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ ಇದ್ದೀವಿ. ಎಷ್ಟು ಪರ್ಸೆಂಟ್ ನಿಮ್ಮದು ನೇರ ತೆರಿಗೆ ಇದೆ ಸ್ನೇಹಿತರೆ? ಇವತ್ತು ವ್ಯಾಪಾರಸ್ಥರಿದ್ದೀರಿ, ಉದ್ಯೋಗಸ್ಥರಿದ್ದೀರಿ, ಶ್ರೀಮಂತರಿದ್ದೀರಿ, ನಿಮ್ಮದು ಎಲ್ಲವೂ ಕೂಡ ನೇರ ತೆರಿಗೆ ಎಷ್ಟು ಪರ್ಸೆಂಟ್ ಇದೆ? ನಮ್ಮದು ಪರೋಕ್ಷ ತೆರಿಗೆ. ನಾವು ಉತ್ಪಾದಕರು ಮಾತ್ರ ಅಲ್ಲ, ಕೊನೆಯ ಖರೀದಿದಾರರು ಕೂಡ ನಾವೇ. ಚಪ್ಪಲಿಯಿಂದ ಈ ತಿಲಕದ ತನಕ ಕೂಡ ನಾವು ಟ್ಯಾಕ್ಸನ್ನು ಸರ್ಕಾರಕ್ಕೆ ಪೇ ಮಾಡ್ತೇವೆ. ನಮ್ಮ ತೆರಿಗೆಯ ಪಾಲು 74%. ಗ್ರಾಮೀಣ ದುಡಿಯುವ ವರ್ಗದ ಜನತೆಯ ಟ್ಯಾಕ್ಸ್ ಪೇಯಿಂಗ್, ಪರೋಕ್ಷ ತೆರಿಗೆಯ ಬಾಬ್ತು ಈ ದೇಶದ ಖಜಾನೆ ಮತ್ತು ರಾಜ್ಯದ ಖಜಾನೆಗೆ ಬರ್ತಕ್ಕಂಥದ್ದು 74%. ಈ 74% ಅಲ್ಲಿ ನಮಗೆ ಎಲ್ಲ ಆಯವ್ಯಯಗಳಲ್ಲಿ ಬಜೆಟ್ಗಳಲ್ಲಿ ಕೊಡ್ತಕ್ಕಂಥದ್ದು 13ರಿಂದ 14%. ಅಂದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಗ್ರಾಮೀಣ ಪ್ರದೇಶದ ಜನತೆಯ ಬೆವರಿನ ಹಣದಲ್ಲಿ ಇವತ್ತು ನೀವು ಬದುಕು ನಡೆಸ್ತಾ ಇದ್ದೀರಿ ಸ್ನೇಹಿತರೆ. ನಮ್ಮ ಬಗ್ಗೆ ಮಾತಾಡೋದು ಎಚ್ಚರಿಕೆ ಇರಬೇಕು. ವಿರೋಧ ಮಾಡ್ತಾರೆ ತಯಾರಾಗೊಂಡು ಇಲ್ಲಿ ಒಂದು ಹೆಚ್ಚು ಸಾಂಕೇತಿಕವಾಗಿ ಮಾತನಾಡಲ್ಲ, ಇಲ್ಲಿ ಮಾತಾಡಲ್ಲ, ಈ ರೀತಿ ನಾನು ಪ್ರತಿಭಟನೆ ನಡೆದುಕೊಂಡು ಇಲ್ಲಿ ಈ ಕೃಷಿ ಮಾರಿವಲ್ಲ ಆದ್ಯತೆ ಉಂಟು, ಕೃಷಿ ಆದ್ಯತೆ ರೂಪಗಳು ರೈತರಿಗೆ ಹೋರಾಟ ಮಾಡೋದ್ರಲ್ಲಿ ಬೆಂಬಲವಾದವಾದ ಸಿಐಟಿಯು ಖಂಡಿತ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ಯಾದವ್ ಶೆಟ್ಟಿ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಪ್ರೇಮನಾಥ್ ಶೆಟ್ಟಿ ಬಾಲ್ಚಿಲ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ರಾಮಣ್ಣ ವಿಟ್ಲ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರೈತ ವಿರೋಧಿ, ಕಾರ್ಮಿಕ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಈಗ ನಮ್ಮ ವಿರೋಧಿ ಸರ್ಕಾರಕ್ಕೆ, ದೇಶಾದ್ಯಂತ ನಡೆಯುವ ರೈತ ಕಾರ್ಮಿಕರ ಹೋರಾಟಕ್ಕೆ, ರಾಜ್ಯ ರೈತ ಸಂಘಕ್ಕೆ, ಸಂಯುಕ್ತ ಹೋರಾಟ ಸಮಿತಿ ಜಿಂದಾಬಾದ್ ಜಿಂದಾಬಾದ್, ಸಂಯುಕ್ತ ಹೋರಾಟ ಸಮಿತಿ ಜಿಂದಾಬಾದ್.